ರೈಲ್ವೆ ಇಲಾಖೆಯ ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಸೋಮಣ್ಣ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಡಾ ಸೈಟ್ ಹಗರಣದಲ್ಲಿ ಸಿಎಂ ಪತ್ನಿ ಹೆಸರು ಕೇಳಿ ಬಂದ ವಿಚಾರ ಪ್ರಸ್ತಾಪಿಸಿದ ಸೋಮಣ್ಣ, ಕೇವಲ 12 ಸೈಟ್ಗಳ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ತನ್ನತನವನ್ನ ಕಳೆದುಕೊಂಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅವರು ತಪ್ಪು ಮಾಡಿದ್ದಾರೆ ಅಂತ ನನಗೆ ಅನ್ನಿಸಿದ್ದು, ಅವರು ಮಾಡಿರುವ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮ ಜೊತೆಲಿ ಸಿದ್ದರಾಮಯ್ಯ ಇಲ್ಲ, ಇವತ್ತು ಯಾವುದೋ ಒಂದು 12 ಸೈಟ್ಗೋಸ್ಕರ ಅವರು ಈ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಇದಾಗಬಾರ್ದಾಗಿತ್ತು. ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ತೀನಿ, ಎಲ್ಲ ಸರೆಂಡರ್ ಮಾಡಿಬಿಟ್ಟು ಆಗಿರೋ ತಪ್ಪಿಗೆ ರಾಜೀನಾಮೆ ಕೊಟ್ಬಿಟ್ಟು ಆರಾಮಾಗಿದ್ದರೆ ಒಳ್ಳೆಯದು. ಅಲ್ಲ ಅಂದರೆ ಏನಾಯ್ತದೆ ಅಂದರೆ, ನಾವೆಲ್ಲ ಜೊತೇಲಿ ಬೆಳೆದವರು, ಅವರ ಹತ್ತಿರದಿಂದ ನೋಡೋರು ಅಂಥವರು ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ನಮ್ಮ ತನನ ಪರೀಕ್ಷೆಗೆ ಇಟ್ಬಿಟ್ರಲ್ಲ ಅನ್ನೋ ಒಂದು ನೋವಾಯ್ತದೆ. ದಯವಿಟ್ಟು ಅವ್ರು ತೀರ್ಮಾನ ಮಾಡಬೇಕು. ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ, ಡಿಪೆಂಡ್ ಮಾಡ್ಕೊಳ್ಳೋಬಾರ್ದು. ಇಂಥವ್ರು ಇತಿಹಾಸ ಎಲ್ಲರಿಗೂ ಇರೋದಿಲ್ಲ. ಆ ಇತಿಹಾಸ ಅವ್ರು ಮಾಡಿದ ಇತಿಹಾಸ ಅವರೇ ಕಳ್ಕೊತಾರೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ.